ನಮಸ್ಕಾರ ಎಲ್ರಿಗೂ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಗಾಯ್ಸ್, ಇವತ್ತಿನ ವ್ಲಾಗ್ ಅಲ್ಲಿ ನಾನು ನಮ್ಮ ಜೇನು ಕುಟುಂಬಕ್ಕೆ ಸಕ್ಕರೆ ನೀರು ಕೊಡುವಂತ ಹೊರಟಿದ್ದೇನೆ. ಹಾಗಂತ ಸಕ್ಕರೆ ನೀರು ಕೊಡುವ ಕೆಲಸದಲ್ಲಿ ವ್ಲಾಗ್ ಮಾಡುವಂತಹ ವಿಶೇಷತೆ ಎಂತ ಉಂಟು ಅಂತ ನೀವು ಕೇಳಿದ್ರೆ, ವಿಶೇಷತೆ ಎಂತದು ಇಲ್ಲ. ಇದರಲ್ಲಿ ವಿಶೇಷತೆ ಎಂತ ಉಂಟು ಅಂತ ಕೇಳಿದ್ರೆ, ಒಂದು ಹೊಸ ಕುಟುಂಬ ಬಂದು ಜಾಯ್ನ್ ಆಗಿದೆ. ಜೇನಿದು ವಿಡಿಯೋ ಆಗ ತುಂಬಾ ದಿನ ಆಯ್ತು. ಸೊ ಹಾಗೆ ಇವತ್ತೊಂದು ವ್ಲಾಗ್ ಮಾಡುವ ಅಂತ, ಮತ್ತೆ ಖಾಲಿ ಪೆಟ್ಟಿಗೆಗೆ ಜೇನು ಕುಟುಂಬ ಬಂದಿದ ಇಲ್ವಾ ಅಂತ ನೋಡುವ ಅಂತ ನಮ್ಮ ಗುಡ್ಡೆ ಕಡೆ ಬಂದಿದ್ದೇನೆ. ಗಾಯ್ಸ್, ನಿಮಗೆ ಈ ಜೇನು ಪೆಟ್ಟಿಗೆ ಪರಿಚಯ ಇರ್ಬೋದು. ಬ್ಲಾಗ್ ಸ್ಟಾರ್ಟಿಂಗ್ ಇಂದ ನೋಡ್ತಾ ಇದ್ದೀರಿ ಅಂದ್ರೆ, ಇದು ಆ, ತಾನಾಗೆ ಬಂದು ಕೂತಂತ ಒಂದು ಜೇನು ಪೆಟ್ಟಿಗೆ ಆಗಿತ್ತು. ಇದು ನಂಗೆ ಲಿಪ್ ಟು ಲಿಪ್ ಕಿಸ್ ಕೊಟ್ಟು ನಂಗೆ ಚೀಟ್ ಮಾಡಿ ಓಡಿ ಹೋಗಿದೆ ಗಾಯ್ಸ್. ಒಂದು ಗರ್ಲ್ ಫ್ರೆಂಡ್ ಬಿಟ್ಟೋದ್ರೂ ಇಷ್ಟು ಬೇಜಾರಾಗಿರ್ಲಿಕ್ಕಿಲ್ಲ, ಆದ್ರೆ ಜೇನು ಕುಟುಂಬ ಬಿಟ್ಟೋದ್ರೆ ತುಂಬಾ ಬೇಜಾರಾಗುತ್ತೆ ಗಾಯ್ಸ್. ಈ ಮೋಸ ಈ ದ್ರೋಹ ನಾನು ಕ್ಷಮಿಸೋಲ್ಲ. ಸೊ ಅಷ್ಟು ಸಕ್ಕರೆ ನೀರು ಕೊಟ್ಟು ಒಳ್ಳೆ ಮೇಂಟೈನ್ ಮಾಡಿದ್ರು ಕೂಡ ಈ ಮಳೆಗಾಲದಲ್ಲಿ ಅದು ನಿಲ್ಲುದಿಲ್ಲ. ಸೊ ಈ ಕುಟುಂಬ ಹಾರಿ ಹೋಗಿದೆ, ಆದ್ರೂ ಪರವಾಗಿಲ್ಲ. ಇಲ್ಲಿಂದ ಹಾರಿ ಹೋದದ್ದು ಮೇ ಬಿ ಅಲ್ಲಿ ಕೂತಿರ್ಬೋದು. ಸೊ ಅದನ್ನು ನೋಡುವ. ಹಾಗಾಗಿ ಇದು ಕಚ್ಚಿಸಿಕೊಂಡಿರುವಂತ ಒಂದು ವಿಡಿಯೋನು ನಾನು ಅಪ್ಲೋಡ್ ಮಾಡಿದ್ದೆ. ಅದು ತುಂಬಾ ಓಡಿತ್ತು ಇನ್ಸ್ಟಾಗ್ರಾಮ್ ಅಲ್ಲಿ. ಕೆಲವೊಂದು ರೀಲ್ಸ್ ಗಾಯ್ಸ್, ನಾನು ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದೀರಾ ಅಷ್ಟು ಓಡಲ್ಲ, ಕೆಲವೊಂದು ತುಂಬಾ ಓಡುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲೊಂದು ಜೇಡರ ಬಲೆ ಉಂಟು. ಇದನ್ನು ಡಿಸ್ಟರ್ಬ್ ಮಾಡೋದು ಬೇಡ, ನಾವು ಈ ಕಡೆಯಿಂದ ಹೋಗುವ. ಏನೋ ಸಮಸ್ಯೆ ಇದೆ ಗಾಯ್ಸ್, ಯಾವಾಗಲೂ ಒಂದೇ ರೀತಿ ಕಂಟೆಂಟ್ ರೀಚ್ ಆಗೋದಿಲ್ಲ. ಮತ್ತೆ ಗಾಯ್ಸ್, ಇವಾಗ ಸ್ವಲ್ಪ ಬ್ಲಾಗ್ ಮಾಡೋದು ಸ್ವಲ್ಪ ಕಮ್ಮಿ ಮಾಡಿದ್ದು, ಸ್ವಲ್ಪ ಕೆಲಸವನ್ನೇ ಮಾಡಿದ್ದು. ಯಾಕಂದರೆ ನಾನು ಬ್ಲಾಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನನ್ನ ಕೆಲಸ ಕಡಿಮೆ ಆಗ್ತಾ ಉಂಟು. ಯಾಕಂದರೆ 2 ರೆಕಾರ್ಡ್ ಕೂಡ ಆಗಬೇಕು, ಆಮೇಲೆ ಕೆಲಸ ಕೂಡ ಆಗಬೇಕು ಅಂತ. ಹಾಗಾಗಿ ಇವಾಗ ಮಳೆ ಕೂಡ ಬರೋದ್ರಿಂದ ಹೊರಗಡೆ ಹೋಗಿ ಕೆಲಸ ಮತ್ತು ಬ್ಲಾಗ್ ಎರಡು ಕಷ್ಟ ಆಗ್ತಿತ್ತು. ಹಾಗಾಗಿ ಮಳೆವರೆಗೂ ಸ್ವಲ್ಪ ಉದಾಸೀನ ಆಗ್ತಿತ್ತು ಅಂತ ಹೇಳಿ ಕೆಲಸ ಮಾತ್ರ ಮಾಡಿದ್ದು, ಬ್ಲಾಗ್ ಮಾಡಲಿಲ್ಲ. ಇವಾಗ ನೋಡಿ ಮಳೆ ಇಲ್ಲ, ಹಾಗಾಗಿ ಹೊರಗೆ ಬಂದು ಇವಾಗ ಆ ಪೆಟ್ಟಿಗೆಲ್ಲ ನೋಡ್ತಾ ಇದ್ದೇನೆ. ಹೊಸ ಕುಟುಂಬ ಬಂದು ಸೇರಿದೆ. ಸೊ ನಿನ್ನೆ ಬಂದು ನೋಡಿದ್ದೆ, ಹಾಗಾಗಿ ಇವಾಗ ಒಮ್ಮೆ ಓಪನ್ ಮಾಡಿ ನೋಡುವ. ಉಂಟಲ್ಲ ಇನ್ನು ಕೂಡ ಹಾರಿ ಹೋಗಿದ. ಒಂದು ನೊಣ ಕಾಣಿಸ್ತುಂಟು ಗಾಯ್ಸ್. ಮುಟ್ಟಿಸಿದಂತಿರು ಮುಟ್ಟದಲೇ ಇರು, ಮುಟ್ಟಿದರೂ ಮುಟ್ಟದಿರು ಪರಸ್ತ್ರೀಯ, ಮುಟ್ಟಿದವ ಕೆಟ್ಟ ಸರ್ವಜ್ಞ ಅಂತ ಕೇಳಿರ್ತೀರಲ್ಲ. ಹಾಗಾಗಿ ಇದರಲ್ಲಿ ನಾನು ತಿಳ್ಕೊಂಡದ್ದು ಎಂತ ಅಂತ ಕೇಳಿದ್ರೆ, ಎಲ್ಲಿಯಾದ್ರೂ ಜೇನು ಪೆಟ್ಟಿಗೆ ತಾನಾಗೆ ಬಂದು ನೀವು ಇಟ್ಟ ಖಾಲಿ ಪೆಟ್ಟಿಗೆಯಲ್ಲಿ ಕೂರ್ತು ಅಂದ್ರೆ ನೀವು ಅದನ್ನು ಡಿಸ್ಟರ್ಬ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದ ಪೆಟ್ಟಿಗೆಯಲ್ಲಿ ನಾನು ಏನ್ ಮಾಡಿದ್ದೆ ಅಂದ್ರೆ, ಇದರಲ್ಲಿ ಏರಿಯೆಲ್ಲ ಕಟ್ಟಿರ್ತದಲ್ಲ, ಅದು ಕೂತಾಗ ಅದನ್ನು ನಾನು ತೆಗೆದು ಕರೆಕ್ಟಾಗಿ ಫ್ರೇಮಿಗೆ ಕಟ್ಟಿದ್ದೆ. ಅದು ಸರಿ ಕೂರದೆ ಏರಿಯೆಲ್ಲ ಬಿದ್ದು ಅದಕ್ಕೆ ಡಿಸ್ಟರ್ಬ್ ಆಗಿ ಅದು ಹಾರಿ ಹೋಗಿತ್ತು. ಸೊ ಇನ್ನೊಂದು ಪೆಟ್ಟಿಗೆ ಕೂಡ ಮನೆಯಲ್ಲಿ ಹಾಗೆ ಬಂದು ಕೂತಿತ್ತು. ಸೊ ಅದನ್ನು ಡಿಸ್ಟರ್ಬ್ ಮಾಡಿರಲಿಲ್ಲ, ಅದು ಹೇಗೆ ಏರಿ ಕಟ್ಟಿದ್ದು ಹಾಗೆ ಬಿಟ್ಟಿದ್ದೆ, ಅದು ಕೂಡ ಬಿಟ್ಟೋಯ್ತು. ಸೊ ಇವಾಗ ಇದನ್ನು ಎಂತ ಮಾಡೋದು ಅಂತ ನಾನು ಕನ್ಫ್ಯೂಸ್ ಅಲ್ಲಿ ಇದ್ದೇನೆ. ಸೊ ಇದನ್ನು ಕೂಡ ನಾನು ಮುಟ್ಲಿಕ್ಕೆ ಹೋಗುದಿಲ್ಲ. ಇವಾಗ ಓಪನ್ ಮಾಡಿ ಒಂದು ತೋರಿಸ್ತೇನೆ ನಿಮಗೆ ಹೇಗೆ ಕಟ್ಟಿದೆ ಅಂತ. ಮತ್ತೆ ಇದನ್ನು ಡಿಸ್ಟರ್ಬ್ ಎಲ್ಲ ಮಾಡ್ಲಿಕ್ಕೆ ಹೋಗುದು ಬೇಡ. ಸೊ ಅದು ಸರಿಯಾದ ಜಾಗದ ಅದಕ್ಕೆ ಕರೆಕ್ಟಾದ ಒಂದು ಪ್ಲೇಸ್ ಅಲ್ಲಿ ಉಂಟು ಅಂತ ಅದಕ್ಕೆ ಅನಿಸಿದ್ರೆ ಅದು ಕೂರ್ತದೆ. ಸೊ ಮತ್ತೆ ಅದನ್ನು ಜಾಸ್ತಿ ನಾವು ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ, ಅದು ಅದಕ್ಕೆ ಬೇಕಾದ ಜಾಗದಲ್ಲೇ ಕೂರುದು. ನಾವು ಕೂಡ ಇನ್ನೊಬ್ಬರ ಮನೇಲಿ ಹೋಗಿ ಕೂರ್ಲಿಕ್ಕೆ ಆಗುದಿಲ್ಲಲ್ಲ. ಸೊ ಆ ರೀತಿ ಅದಕ್ಕೆ ಇಷ್ಟ ಬಂದ್ರೆ ಕೂರ್ತದೆ. ಸೊ ಸಕ್ಕರೆ ನೀರು ಆಮೇಲೆ ಮೇಂಟೈನ್ ಎಲ್ಲ ಮಾಡುವ, ಬಂದ್ರೆ ಬರುತ್ತೆ, ನೋಡುವ ಗೈಸ್. ಇದು ನಾನು ಒಬ್ಬನೇ ವ್ಲಾಗ್ ಮಾಡ್ತಾ ಇದ್ರೆ, ಇದು ಮೊಬೈಲ್ ಹೋಲ್ಡರ್, ಇದು ನನಗೆ ಅಕ್ಕ ತೆಗೆದು ಕೊಟ್ಟದು. ಆಮೇಲೆ ತಲೆಗೆ ಹಾಕ್ಲಿಕ್ಕೆ ಒಂದು ಹೆಡ್ ಮೌಂಟು, ಆಮೇಲೆ ಲೈಟ್ ಸಪೋರ್ಟ್ ಫುಲ್ ಉಂಟು ಗಾಯ್ಸ್, ನನ್ನ ಎಫರ್ಟ್ ಇಲ್ಲದ್ದು. ಸೊ ಇವತ್ತು ಯಾರು ಇಲ್ಲ, ಇವತ್ತು ಸ್ವಾತಂತ್ರ್ಯ ಗಾಯ್ಸ್. ಎಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಎಲ್ಲರೂ ಶಾಲೆಗೆ ಹೋಗಿದ್ದಾರೆ, ಹಾಗಾಗಿ ಇವತ್ತು ನಾನು ಒಬ್ಬನೇ ಈ ರೀತಿ ಇಡಬೇಕು. ನೋಡಿ, ಇದು ಬಂದಂತಹ ಹೊಸ ಕುಟುಂಬ. ಗುಣಗಳ ಸಂಖ್ಯೆ ಎಲ್ಲ ತುಂಬ ಒಳ್ಳೆ ಉಂಟು. ಇದನ್ನು ನಾವು ಡಿಸ್ಟರ್ಬ್ ಮಾಡ್ಲಿಕ್ಕಿಲ್ಲ. ಒಂದು ನಿಮಿಷ ಗಾಯ್ಸ್. ಆಮೇಲೆ ಶಾಲೆಯಲ್ಲಿ ಎಲ್ಲ ಇದನ್ನೆಲ್ಲ ಹೇಳಿಕೊಟ್ರೆ ತುಂಬ ಒಳ್ಳೇದಲ್ಲ ಗಾಯ್ಸ್. ಯಾರಾದರೂ ನೋಡ್ತಾ ಇದ್ರೆ, ನಮಗೆ ಕೂಡ ಇದೆಲ್ಲ ಇರಲಿಲ್ಲ ಕಾಲೇಜಲ್ಲಿ. ಇದು ಸ್ಪೆಷಲ್ ಟ್ರೈನಿಂಗ್ ಎಲ್ಲ ಇತ್ತು. ಇಲ್ಲಿ ನೋಡಿ, ಒಂದು ಏರಿ ಕಟ್ಟಿದೆ. ಇದನ್ನು ಬಿಚ್ಚಿಸುವ ಅಗತ್ಯ ಇಲ್ಲ. ಕೆಲವೊಂದು ಸರ್ತಿ ಏನು ಮಾಡ್ತೇವೆ ಅಂದರೆ, ಈ ರೀತಿ ಕಟ್ತದೆ, ಈ ರೀತಿ. ಇದು ಫ್ರೇಮಿಗೆ ಕರೆಕ್ಟಾಗಿ ಒಂದು ಕಟ್ಟಿದೆ. ರಾಣಿಯನ್ನೆಲ್ಲ ಹುಡುಕ್ಲಿಕ್ಕೆ ನಾನು ಹೋಗುದಿಲ್ಲ,
ತುಂಬ ಡಿಸ್ಟರ್ಬ್ ಆಗ್ತದೆ ಅದಕ್ಕೆ. ಆ, ನಾವು ಕೇಳಿರ್ತೀವಲ್ಲ, ಗರ್ಭಾಸನ ಈ ಲುಟೇರೆ ಬಿಯಾಗೆ ಅಂತ. ಅಂದರೆ ಹಿಂದಿಯಲ್ಲಿ ಒಂದು ಗಾದೆ, ಮೊನ್ನೆ ಕಟ್ಟಿ ಆಗಲಿಲ್ಲ ಗಾಯ್ಸ್, ಇಲ್ಲಿ ಕಳ್ಳರು ಕೂಡ ನುಗ್ಗಿದ್ದಾರೆ ಅಂತ. ಸೊ ಹಾಗೆ ಆಗ್ಬೋದು ಇದಕ್ಕೆ. ನೋಡಿದ್ರಲ್ಲ, ಖಾಲಿ ಪೆಟ್ಟಿಗೆ ಇಟ್ಟು ಒಂದು ಕುಟುಂಬವನ್ನು ಪಡೆಯುವಂಥದ್ದು. ಇದು ಕೂಡ ಒಂದು ಖಾಲಿ ಪೆಟ್ಟಿಗೆ, ಇದರಲ್ಲಿ ಇಲ್ಲ, ಅದರಲ್ಲಿ ಕೂರಿಲ್ಲ ಗಾಯ್ಸ್. ಮತ್ತೆ ಖಾಲಿ ಪೆಟ್ಟಿಗೆ ನೀವು ಇಡುದಾದ್ರೆ ಅದನ್ನು ಯಾವ ರೀತಿ ಇಡಬೇಕು ಅಂತ, ಅಂದರೆ ಅದಕ್ಕೆ ಬೇಕಾದಾಗ ಇಡಬೇಕು ನಾವು. ಸೊ ಇಲ್ಲಿ ಒಂದು ತೋರಿಸ್ತೇನೆ ನೋಡಿ, ಯಾವ ರೀತಿ ನೀವು ಖಾಲಿ ಪೆಟ್ಟಿಗೆ ಇಡಬೇಕಂದ್ರೆ ಗಾಯ್ಸ್, ತೆರೆದಿದೆ ಮನೆ ಓ ಬಾ ಅತಿಥಿ ಅಂತ ಹೇಳಿ ಗಾಯ್ಸ್, ಗೇಟ್ ಎಲ್ಲ ಇಡ್ಲಿಕ್ಕಿಲ್ಲ, ಬಾಕ್ಸನ್ನೆಲ್ಲ ಕ್ಲೀನ್ ಮಾಡಿ ಒಂದು ಮುಚ್ಚಳನ್ನೆಲ್ಲ ಈ ರೀತಿ ಗಟ್ಟಿ ಕಟ್ಟಿ ನೀರೆಲ್ಲ ಬೀಳೋದಾಗೆ ಮಾಡಿ ಈ ರೀತಿ ಇಡಬೇಕು, ಫ್ರೇಮ್ ಎಲ್ಲ ಇಟ್ಟು. ಸೊ ಏನು ಮಾಡ್ತೇವೆ ಅಂದರೆ, ಕೆಲವೊಂದು ಸರ್ತಿ ನೀವು ಬೆಳಗ್ಗೆ ಬಂದು ನೋಡಿ, ಪೆಟ್ಟಿಗೆ ಹತ್ರ ಎಲ್ಲ ಒಂದು ನೊಣಗಳು ಹಾರಾಡ್ತಾ ಇರ್ತವೆ, ಅದು ನಿಮಗೆ ಕಾಣ್ಬೋದು. ಈ ಜಾಗ ಅದಕ್ಕೆ ಸೆಟ್ ಆಯಿತು ಅಂದರೆ ಬಂದು ಅದರಲ್ಲಿ ಸೆಟ್ಲ್ ಆಗ್ತದೆ. ಒಂದು ವೇಳೆ ನೀವು ಇಷ್ಟೆಲ್ಲ ಮಾಡಿ ಕೆಲಸ ಅದು ಬರದಿದ್ರೆ ಎಂತ ಮಾಡೋದು ಅಂತ. ಬರದಿದ್ರೆ ನಾನೊಂದು ಡೈಲಾಗ್ ಹೇಳ್ತೇನೆ, ಅದನ್ನು ಹೇಳಿ: ಬಂದರೆ ಬರುತ್ತೆ, ಹೋದರೆ ಶಾಕ್ ಆಗಬೇಡಿ ಅಂತ. ಸೊ ಹೋದಲ್ಲೆಲ್ಲ ಜೇಡರ ಬಲ್ಲಿನೇ ಉಂಟು ಅಷ್ಟೇ. ಸೊ ಅಲ್ಲಿ ಒಂದು ಬಂದು ಕೂತಿದೆ, ನೋಡುವ, ಅಪ್ಡೇಟ್ ಕೊಡ್ತಾ ಇರ್ತೇನೆ. ನಮ್ಮ ಕೈಲಾಸ ಇದು ಬೋರ್ಡ್ ಬಿದ್ದಿದೆ, ಅದನ್ನು ಇಲ್ಲಿ ತೂಗಿತ್ತು. ಇಲ್ಲಿಗೆ ಬರುವಾಗ ಒಂದು ನೆಮ್ಮದಿ ಗೈಸ್, ಯಾಕಂದರೆ ನಾವೇ ಮಾಡಿದಲ್ಲ, ತುಂಬ ಕಷ್ಟಪಟ್ಟು ಮಾಡಿದ್ದು. ಸೊ ಇವಾಗೆಲ್ಲ ಹುಲ್ಲೆಲ್ಲ ಬಂದಿದೆ. ಇವನೊಂದು ಎಂತ ಮಾಡುವ ಅಂದರೆ, ಒಂದು ಸ್ಟೇ ಮಾಡುವಾಗೆ ಮಾಡಬೇಕು, ಆವಾಗ ನಿಮ್ಮನ್ನೆಲ್ಲ ಇನ್ವೈಟ್ ಮಾಡುವ ಆಯಿತಾ. ಸೊ ಟಿಕ್ಕರ್ ಪಾರ್ಟಿ ಎಲ್ಲ ಮಾಡುವ, ಆಮೇಲೆ ಔಟ್ಡೋರ್ ಕುಕ್ಕಿಂಗ್, ಇಲ್ಲಿ ಒಂದು ಉಯ್ಯಲೆಲ್ಲ ಕಟ್ಟಿ ಟಾಪ್ ಪ್ಲೇಸ್ ಮಾಡುವ ಗೈಸ್ ಇದನ್ನು. ಸೊ ಇವಾಗ ಬೇಡ, ಇವಾಗ ಮಳೆ ಅಲ್ಲ ನೋಡಿ, ಇವಾಗ ಮಳೆ ಬಂತು. ಇವಾಗ ನಾನು ಹೋಗ್ತಿರೋದು ಮನೆ ಪಕ್ಕ ಒಂದು 6 ಪೆಟ್ಟಿಗೆ ಉಂಟಲ್ಲ, ಅದಕ್ಕೆ ಸಕ್ಕರೆ ನೀರು ಎಲ್ಲ ರೆಡಿ ಉಂಟು. ಸಕ್ಕರೆ ನೀರು ಕೊಟ್ಟು ನೆಕ್ಸ್ಟ್ ಬೇರೆ ಕೆಲಸಕ್ಕೆ ನೋಡುವ. ಗೈಸ್, ಬರೀ ಸಕ್ಕರೆ ನೀರು ಮಾತ್ರ ಕೊಡುದಲ್ಲ, ಈ ರೀತಿ ಮುಚ್ಚಳದಲ್ಲಿ ಅಡಿಮನೆಯಲ್ಲೆಲ್ಲ ಹುಳ ಎಲ್ಲ ಗೂಡು ಕಟ್ಟಿದ್ರೆ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇರಬೇಕು. ಗಾಯ್ಸ್, ನಾವು ಇವಾಗ ಒಂದು ಅರ್ಜೆಂಟ್ ಕೆಲಸ ಅಂತ ಹೇಳಿ ನಮ್ಮ ಕೆಲಸ ಬಿಟ್ಟು ನಿಂತಿಯಲ್ಲಿ ಹೋಗಿದ್ದೆ. ಸೊ ಹೋಗುವಾಗ ಶಾಲೆ ಮಕ್ಕಳೆಲ್ಲ ಪೆರೇಡ್ ಮಾಡ್ತಾ ಇದ್ರು. ನನ್ನ ಚೈಲ್ಡ್ಹುಡ್ ನೆನಪಾಯ್ತು. ನಾವು ಕೂಡ ಸಣ್ಣದಿರುವಾಗ ಒಂದು ಧ್ವಜ ಹಿಡ್ಕೊಂಡು ಸ್ವಾತಂತ್ರ್ಯ ದಿವಸದ ಹೊತ್ತು ಶಾಲೆಗೆ ಒಂದು ಗೌಜಿಯೇ ಬೇರೆ. ಸೊ ಇವಾಗ ದೊಡ್ಡವರಾಗಿ, ಸಣ್ಣದಿರುವಾಗ ನಾವು ಶಾಲೆಗೆ ಹೋಗ್ಲಿಕ್ಕೆ ಇಷ್ಟ ಇರಲಿಲ್ಲ. ಇವಾಗ ದೊಡ್ಡವರಾದ್ಮೇಲೆ ವಾಪಸ್ ಶಾಲೆಗೆ ಹೋಗುವಂತ ಅನಿಸ್ತಾ ಉಂಟು. ಬ್ಯಾಕ್ ಟು ವರ್ಕ್ ಗೈಸ್. ನನ್ನ ವ್ಲಾಗ್ ನೋಡ್ತಾ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡ್ತಿದ್ದೀರಾ ಅಂತ ಗೊತ್ತಿಲ್ಲ, ಬಟ್ ನಮ್ಮ ಮನೆಯ ಬೆಕ್ಕು ಮಾತ್ರ ನಾನು ಎಲ್ಲಿ ಹೋದ್ರು ಹಿಂದೆನೇ ಬರುತ್ತೆ ಫಾಲೋ ಮಾಡಿಕೊಂಡು. ಸೊ ಬೋರ್ ಅನ್ಸಲ್ಲ. ಇನ್ನು 2 ಪೆಟ್ಟಿಗೆ ಉಂಟು. ಸ್ವಲ್ಪ ಮಳೆ ಬಂತು ಅಂತ ಹೇಳಿ ಸ್ವಲ್ಪ ಹೊತ್ತು ಮನೇಲಿದ್ದೆ. ಗುಡ್ಡೆಗೆ ಬಂದ್ರು ತೋಟಕ್ಕೆ ಬಂದ್ರು, ಇದು ಬೆನ್ನು ಬಿಡುದಿಲ್ಲ. ಸೊ ಇದು ನಮ್ಮ ಫುಲ್ ಬಿದಿರಿನ ಗುಡ್ಡೆ ಗಾಯ್ಸ್, ನಿಮಗೆ ತೋರಿಸಿದ್ದೆ. ಇದರಲ್ಲಿ ಫುಲ್ಲು ನಾವೊಂದು ಅಡಿಕೆ ಅಥವಾ ತೆಂಗು ಅಥವಾ ಕಾನಜೆ ಇದೆಲ್ಲ ಆಗ್ಬೋದಿತ್ತು. ಇದನ್ನು ಹಾಕುವ ಬದಲು ನಾವು ಯಾಕೆ ಬಿದಿರು ಪ್ಲಾಂಟ್ ಮಾಡಿದ್ದೀವಿ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಭವಿಷ್ಯದ ಬೆಲೆ ಬಿದಿರು ಯಾಕೆ ಆಗಬಾರ್ದು ಅಂತ ಒಂದು ವಿಡಿಯೋ ಮಾಡಿ ಹಾಕ್ತೇನೆ. ಹೌದಾ? ಬಲಗೆ ಬಲ ಮೂಲೆ ಬಲ ಅವೇ ಬಲ ರಪ್ಪ ಗಾಯ್. ಸುಮ್ಮನೆ ಮಿಯೋ ಅಂತ ಮನೇಲಿ ಹೇಳ್ತಿದ್ರೆ ಆಗುದಿಲ್ಲ ನೋಡಿ. ಇದು ನಮ್ಮ ಬೇಕು ಕೆಲಸ ಕೂಡ ಮಾಡ್ತದೆ ಮನೆಯಲ್ಲಿ. ಬಲ ಬಾಕ್ಸ್ ಪೂರ ಓಪನ್ ಅನ್ಕೊಡು ಬರವಾಗ.
ಕಾಲಿಗೆ ಅಡ್ಡನೇ ಬರುದು. ಗಾಯ್ಸ್, ಇದು ಪೆಟ್ಟಿಗೆ ನೋಡ್ತಾ ಇದ್ದೀರಾ, ಇದು ಖಾಲಿ ಪೆಟ್ಟಿಗೆ ಇಟ್ಟದ್ದು, ಅದಕ್ಕೆ ಬಂದು ಸೇರಿರುವಂತಹ ಜೇನು ಕುಟುಂಬ. ಇದಕ್ಕೆ ಕೂಡ ಸಕ್ಕರೆ ನೀರು ಕೊಡ್ತಾ ಇದ್ದೇನೆ ನಾನು. Guys, ಇದಕ್ಕೆ ಸಕ್ಕರೆ ನೀರು ಕೊಟ್ಟಾಯ್ತು, ಇನ್ನೊಂದು ಬಾಕ್ಸ್ ಉಂಟು. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಗಾಯ್ಸ್, ಯಾವ ರೀತಿ ನಮ್ಮ ಮನೆಯ ಬೆಕ್ಕು ಫಾಲೋ ಮಾಡ್ತಾ ಉಂಟು, ಅದೇ ರೀತಿ ನೀವು ಚಾನಲನ್ನು ಫಾಲೋ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಗಾಯ್ಸ್. ನೆಕ್ಸ್ಟ್ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಹೋಗ್ತೇನೆ. ಸೊ ಈ ಬೆಕ್ಕು ಯಾರಿಗಾದ್ರೂ ಬೇಕಿದ್ರೆ ಕೇಳಿ, ಇದು ಕೆಲಸ ಮಾಡ್ಲಿಕ್ಕೆ ಬಿಡುದಿಲ್ಲ. ಯಾಕಂದ್ರೆ ಇದು ಬೆಕ್ಕು ನಮ್ದಲ್ಲ, ಇದು ಕೆಳಗೆ ಮನೆಯ ಬೆಕ್ಕು, ಇದು ಇರುದು ನಮ್ಮ ಮನೆಯಲ್ಲಿ. ಸೊ ಅದಕ್ಕೊಂದು ಹೆಸರೆಲ್ಲ ಇಡ್ಲಿಲ್ಲ ನಾನು. ಏನಾದ್ರು ಇಲ್ಲಿವರೆಗೆ ನೀವು ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ಅದಕ್ಕೊಂದು ಹೆಸರೆಲ್ಲ ಕಮೆಂಟ್ ಮಾಡಿ ಆಯ್ತಾ. ಸೊ ಇದೊಂದು ಪೆಟ್ಟಿಗೆ ಕೊಟ್ಟು घर में जाके ಸುಟ್ಟಿ ಬಾಬು. ಇನ್ನು ನೋಡಿ ಗೈಸ್, ಇದು ನಮ್ಮ ಬಿದಿರಿನ ಗುಡ್ಡೆ. ಇದು ತುಂಬಾ ಕಟ್ ಮಾಡಿದ್ವಿ ನಾವು, ತುಂಬಾ ಚೆನ್ನಾಗಿ ಬಂದಿದೆ. 2 ವರ್ಷ ಆಯ್ತು. ನೆಕ್ಸ್ಟ್ ಇದ್ರ ಕಂಪ್ಲೀಟ್ ವಿಡಿಯೋ ಮಾಡ್ತೇನೆ ಗೈಸ್. ನಮ್ಮ ಇವತ್ತಿನ ಕೆಲಸ ಎಲ್ಲ ಮುಗೀತು. ಹಾಗೆ ಓಯ್ ನಿಕ್ ಪುದ್ರ ಬರೋದು ಇಡ್ಬೇರಿ ಒಂಜಿ ದಲ ಪಂಡ್ರಿತ್ರ ಮನೆ ಓಯ್ ಗೈಸ್. ಇವಾಗ ನಮ್ಮ ವರ್ಕ್ ಕಂಪ್ಲೀಟ್. ಸೊ ನಿಮ್ಗೆ ಇವಾಗ ಒಂದು ಡೌಟ್ ಬಂದಿರ್ಬೋದು, ಎಲ್ಲಿಯಾದ್ರೂ ಸಕ್ಕರೆ ನೀರು ಜಾಸ್ತಿ ಆಗಿ ಸಕ್ಕರೆ ನೀರು ಉಳಿದ್ರೆ ಎಂತ ಮಾಡೋದು ಅಂತ. ಅದಕ್ಕೆ ಮ್ಯಾಟ್ರ್ ಸಿಂಪಲ್ ಗೈಸ್, ಎಂಥದೂ ಇಲ್ಲ. ಒಂದು ನಿಂಬೆಹಣ್ಣು ಕಿತ್ಕೊಳ್ಳಿ ಈ ರೀತಿ. ಇದು ಆಲ್ ಸೀಸನ್ ನಿಂಬೆಹಣ್ಣಿನ ಗಿಡ. ಇದರಲ್ಲಿ ಇವಾಗ ಕೊಯ್ದಾಗಿದೆ, ಹಣ್ಣೆಲ್ಲ ಒಳಗುಂಟು. ಒಂದು ನಿಂಬೆಹಣ್ಣು ತಗೊಳ್ಳಿ ಗಾಯ್ಸ್, ಕೆಲಸ ಮಾಡಿ ಸುಸ್ತಾಗಿರ್ತದೆ, ಒಂದು ಜ್ಯೂಸ್ ಮಾಡಿ ಕುಡಿರಿ ಅಷ್ಟೇ. ಸೊ ಈ ವಿಡಿಯೋನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸ ಹೊಸ ಕಂಟೆಂಟಿಗೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.